ತೀಗೊಳಿ ಸಮೀಪದ ಪಟ್ಟೆ ಶ್ರೀ ಜಾರಂತಾಯ ದೇವಸ್ಥಾನದ ವಾರ್ಷಿಕ ನೇಮೋತ್ಸವ ನಡೆಯಿತು. ಈ ಸಂದರ್ಭ ದಾನಿಗಳ ಸಹಾಯದಿಂದ ನಿರ್ಮಿಸಿದ ನೂತನ ರಜತ ಪಲ್ಲಕ್ಕಿಯನ್ನ ಸಮರ್ಪಿಸಲಾಯಿತು. ಈ ಬಾರಿ ಪುತ್ತಿಗೆಗುತ್ತು ಪಟ್ಟೆ ಮಾಗಂದಡಿ ಶ್ರೀಮತಿ ಭವಾನಿ ರವೀಂದ್ರ ಶೆಟ್ಟಿ ಹಾಗೂ ಮಕ್ಕಳಾದ ರಾಹುಲ್ ಆರ್ ಶೆಟ್ಟಿ ಮತ್ತು ರಂಜಿತಾ ಆರ್ ಶೆಟ್ಟಿಯವರು ಜಾರಂತಾಯ ದೈವಕ್ಕೆ ನೂತನ ರಜತ ಪಲ್ಲಕ್ಕಿಯನ್ನ ಸಮರ್ಪಿಸಿದ್ರು. ಡಿಸೆಂಬರ್ 24ರಂದು ಸಂಜೆ ಏಳಿಂಜೆ ವಿಜಯ್ ಮಹಲ್ನಿಂದ ಪಟ್ಟೆ ಜಾರಂತಾಯ ದೇವಸ್ಥಾನದವರೆಗೆ ನೂತನ ರಜತ ಪಲ್ಲಕ್ಕಿಯ ಭವ್ಯ ಮೆರವಣಿಗೆ ನಡೆಯಿತು. ಮೆರವಣಿಗೆ ಉದ್ದಕ್ಕೂ ಚಂಡೆ, ಡೋಲು, ವಿವಿಧ ವೇಷಗಳು ಜನರ ಗಮನ ಸೆಳೆದವು. ಡಿಸೆಂಬರ್ 25ರಂದು ಬೆಳಿಗ್ಗೆ ನೂತನ ರಜತ ಪಲ್ಲಕ್ಕಿಯ ಶುದ್ಧ ಕಲಶ ಪೂಜೆ ಹಾಗೂ ಜಾರಂತಾಯ ದೈವದ ದರ್ಶನ ಸೇವೆ ನಡೆಯಿತು. ನಂತರ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ರಜತ ಪಲ್ಲಕ್ಕಿ ಮತ್ತು ಅನ್ನ ಸಂತರ್ಪಣೆಯ ಸೇವಾಕರ್ತರಾದ ಪುತ್ತಿಗೆಗುತ್ತು ಪಟ್ಟೆ ಮಾಗಂದಡಿ ಶ್ರೀಮತಿ ಭವಾನಿ ರವೀಂದ್ರ ಶೆಟ್ಟಿ ಹಾಗೂ ಮಕ್ಕಳಾದ ರಾಹುಲ್ ಆರ್ ಶೆಟ್ಟಿ ಮತ್ತು ರಂಜಿತಾ ಆರ್ ಶೆಟ್ಟಿಯವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಟೀಲು ದೇವಳದ ಅರ್ಚಕ ಲಕ್ಷ್ಮೀನಾರಾಯಣ ಶರಣ ಆಶೀರ್ವಚನ ನೀಡಿದ್ರು. ನಮ್ಮ ಧರ್ಮ ನಮ್ಮ ಕ್ರಮ ಪೂರ ಬಹುಶಃ ಸರಿಯಾದ ತೆರೆಯುವಂತೆ ಮೂಢನಂಬಿಕೆಯನ್ನು ಕೊಡಬೇಕು. ಜಗತ್ತಿನಲ್ಲಿ ವಿಶಾಲವಾದ ಜಗತ್ತಿನಲ್ಲಿ ನನಗೆ ಓಡಾದ ಗಾಳಿ ಇದ್ದು ಆ ಗಾಳಿದ ವಿಷಯ ನಮ್ಮ 70 ದಾಲ ಹಾಕಿದಾಲ ಕಾಸುಗಳು ಧರ್ಮ ನಮ್ಮ ಇಡೀ ಜೀವ ಒರಿಯೋಟನೆ ನಮ್ಮ ಕಾಪುಡಿ ಆ ಗಾಳಿ ಆ ಡೈವರ್ ನಮ್ಮ ದಯಪಟ್ಟು ನಿತ್ಯ ನಮ್ಮಟ್ಟು ಗುಂಡು. ಡಿಸೆಂಬರ್ 25ರಂದು ರಾತ್ರಿ ಶ್ರೀ ಜಾರಂತಾಯ ಬಂಟ ದೈವಗಳ ಭಂಡಾರ ಸಿರಿ ಚಪ್ಪರಕ್ಕೆ ಹೊರಡಿ ಗಗ್ಗರ ಸೇವೆ ನಂತರ ನೇಮೋತ್ಸವ ನಡೆಯಿತು. ಏಳಿಂಜೆಯ ಪಟ್ಟಕರಿಗೆ ಸಂಬಂಧಪಟ್ಟ ಜಾರಂತಾಯ ಬಂಟ ದೈವಗಳು ಅತ್ಯಂತ ಕಾರಣಿಕದ ದೈವವಾಗಿದ್ದು ನಂಬಿದವರಿಗೆ ಇಂಬು ನೀಡುವ ದೈವವಾಗಿದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಸನ್ನಿಧಾನಕ್ಕೆ ವರ್ಷಂಪ್ರತಿ ಭೇಟಿ ನೀಡುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇಷ್ಟಾರ್ಥ ಸಿದ್ಧಿಯಾದ ಭಕ್ತರು ವರ್ಷಂಪ್ರತಿ ವಾರ್ಷಿಕ ನೇಮೋತ್ಸವದ ಸಂದರ್ಭ ದೈವಕ್ಕೆ ಹರಕೆಯನ್ನ ಸಲ್ಲಿಸುತ್ತಾರೆ. ಈ ಹಿಂದೆ ಕ್ಷೇತ್ರದಲ್ಲಿ ನಡೆದ ಅನೇಕ ಪವಾಡಗಳನ್ನು ಜನರು ಹಿರಿಯರು ಈಗಲೂ ನೆನಪಿಸುತ್ತಾರೆ. ಏಳಿಂಜೆಯ ಪಟ್ಟೆ ಕರೆಯವರಿಂದ ಪೂಜಿಸಲ್ಪಡುವ ಜಾರಂತಾಯ ಬಂಟ ದೈವಗಳು ಕಾಲಕಾಲಕ್ಕೆ ಭಕ್ತರಿಂದ ಪೂಜೆ ಪುನಸ್ಕಾರಗಳನ್ನು ಪಡೆದು ಭಕ್ತರನ್ನ ಪೊರೆಯುತ್ತಿದೆ. ನಿಶಾಂತ್ ಶೆಟ್ಟಿ ಕಿಲೆಂಜೂರು, ವಿ4 ನ್ಯೂಸ್ 24/7 ಮುಲ್ಕೆ.